ವಿಜಯವಾಗಲಿ. ರಾಷ್ಟ್ರವೀರಗೆ, ಭಾರತದ ವೀರ ಯೋಧನಿಗೆ, ಶತ್ರು ಸೇನೆಯನ್ನು ಬದಿರುತ್ತವನಿಗೆ, ಧೂರ್ತ ಶತ್ರುವನಿಗೆ, ಶನಿ ಸಂತಾನವನ್ನು ಬಡಿದಟ್ಟವನಿಗೆ ವಿಜಯವಾಗಲಿ, ಜಯವಾಗಲಿ, ಶುಭವಾಗಲಿ. ಸರಿಗೂ ಮತ್ತು ಊರಿನ ಎಲ್ಲ ನಾಗರಿಕರಿಗೂ ಅಧ್ಯಕ್ಷರೆಲ್ಲರಿಗೂ ಜಯವಾಗಲಿ. ಮತ್ತು ನಮ್ಮ ಮಾಮೂಲಿ ಹೆಗ್ಡೆಯವರಿಗೂ ಸಹ ಜಯವಾಗಲಿ. ಎಲ್ಲರಿಗೂ ಒಳ್ಳೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಪೂರ್ಣ ನಾಗರಿಕರಿಗೆಲ್ಲ ನನ್ನಮ್ಮ ತುಂಬ ಒಳ್ಳೆಯವರು, ಬಹಳ ಒಳ್ಳೆಯವರು. ನಮ್ಮ ಮಂಗಳೂರು ತಾಲೂಕು ಅರೇಕಲ ಗ್ರಾಮ ಪಂಚಾಯತ್, ಈ ಅರೇಕಲ ಗ್ರಾಮ ಪಂಚಾಯತ್ ಒಂದು ಕೇಂದ್ರ ಬಿಂದುವಾದಂಥ ಈ ಸಾಧಾರಣ ಇಲ್ಲಿ 3 ಗ್ರಾಮಗಳು ಸೇರುವಂಥ ಒಂದು ಗ್ರಾಮ ಚೌಡ ಎಂಬ ಈ ಪ್ರದೇಶದಲ್ಲಿ ಅರೇಕಲ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ವ್ಯಾಪ್ತಿ. ಈ ಒಂದು ನಮ್ಮ ಪುಸ್ತಕ ಗೂಡನ್ನು ನಮ್ಮ ಪದ್ಮಶ್ರೀ ವಿಚೇತರಾದ ಸನ್ಮಾನ್ಯ ಅರೇಕಲ ಆಜಬ್ಬರ್ ಅವರು ಇಂದು ಪುಸ್ತಕ ಗೂಡನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಪುಸ್ತಕ ಗೂಡಿನ ಈ ಒಂದು ಬಸವತಂಗುದಾನದ ಬಳಿ ಅದನ್ನು ಕೊಠಡಿಯನ್ನು ಕೂಡ ಓಪನ್ ಮಾಡಿರ್ತಾರೆ ನಮ್ಮ ಮಾಜಿ ಅಧ್ಯಕ್ಷರಾದ ಅರೇಕಲ ಪಂಚಾಯತ್ ಮಾಬಲ ಹೆಗಡೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಮತ್ತು ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಬದ್ರುದ್ದೀನ್ ಅವರು ಕೂಡ ಈ ಒಂದು ಪುಸ್ತಕ ಗೂಡು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಮತ್ತು ನಮ್ಮ ಪಂಚಾಯತಿನ ಉಪಾಧ್ಯಕ್ಷರಾದ ಕಲ್ಯಾಣಿ ಮೇಡಮ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಮತ್ತು ನಮ್ಮ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಮೊಹಮ್ಮದ್ ಮುಸ್ತಫರ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಮತ್ತು ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಜಸಿಂತಾ ಅವರು ಉಪಸ್ಥಿತರಿದ್ದಾರೆ, ಅನಿತಾರವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಮತ್ತು ಪಂಚಾಯತ್ ಸದಸ್ಯರಾದ ಅಬ್ದುಲ್ ಸತ್ತಾರ್ ಅವರು, ಮತ್ತು ಫೋಕ್ ಮೇಡಮ್ನವರು, ಮತ್ತು ನಮ್ಮ ಮಾಜಿ ಸದಸ್ಯರುಗಳು, ಮತ್ತು ಗ್ರಾಮಸ್ಥರು ಕೂಡ, ಮತ್ತು ಪತ್ರಕರ್ತರು, ಮಾಧ್ಯಮರು ಕೂಡ, ಮುಖ್ಯೋಪಾಧ್ಯಾಯರು, ಶಾಲಾ ಮುಖ್ಯೋಪಾಧ್ಯಾಯರು ಲಕ್ಷ್ಮಣ್ ಊಗರ್ ಇದ್ದಾರೆ. ಅವರನ್ನು ಕೂಡ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪುಸ್ತಕ ಗೂಡು ಈಗ ಒಂದು ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಕೂಡ ಪ್ರಾರಂಭ ಆಗಿದೆ. ಅದರೊಟ್ಟಿಗೆ ನಮ್ಮ ಡಿಜಿಟಲ್ ಗ್ರಂಥಾಲಯ ಕೂಡ ಆಗಬೇಕಂತೇಳಿದೆ. ಇದನ್ನು ಕೂಡ ನಮಗೆ ಅರೇಕಲ ಗ್ರಾಮ ಪಂಚಾಯತಲ್ಲಿ ಒಂದು ಹೊಸದಾದ ಒಂದು ಗ್ರಾಮ ಪಂಚಾಯತ್ ಕಚೇರಿ ಕಟ್ಟಡ ಆಗ್ತದೆ. ಅದು ಕೆಲಸ ಪ್ರಗತಿಯಲ್ಲಿ ಇದೆ. ಆ ಪ್ರಗತಿ ಕಾಮಗಾರಿ ಪೂರ್ತಿ ಆದ ನಂತರ ನಾವು ಒಂದು ಡಿಜಿಟಲ್ ಗ್ರಂಥಾಲಯವನ್ನು ಅರೇಕಲ ಗ್ರಾಮ ಪಂಚಾಯತ್ ಹೊಸ ಕಟ್ಟಡದಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಾವು ಇದ್ದೇವೆ ಶೀಘ್ರದಲ್ಲಿ. ಮತ್ತು ಈ ಒಂದು ಪುಸ್ತಕ ಗೂಡು ಇದೊಂದು ನಮ್ಮ ಮನುಷ್ಯರ ಅವರ ಜ್ಞಾನವನ್ನು ಪುಸ್ತಕವನ್ನು ಓದುವುದರ ಮೂಲಕ ಅವರ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಅವಕಾಶ ಇರ್ತದೆ. ಹಾಗೆ ಇದರ ಸದುಪಯೋಗವನ್ನು ಈ ಗ್ರಾಮದ ಈ ಆಸುಪಾಸಿನವರು ಎಲ್ಲರೂ ಪಡ್ಕೊಳ್ಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ಮತ್ತು ಈಗ ಹಲವಾರು ನಮ್ಮ ಮಹನೀಯರ ಜೀವನ ಚರಿತ್ರೆ ಗ್ರಂಥಗಳು ಕೂಡ ಒಳ್ಳೊಳ್ಳೆ ಪುಸ್ತಕಗಳು ಇಲ್ಲಿ ಲಭ್ಯವಿರುತ್ತದೆ. ಎಲ್ಲರೂ ಕೂಡ ಇದನ್ನು ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಮ್ಮ ಮಸೀದಿ ಅಧ್ಯಕ್ಷರಾದ ಖಾಲಿದ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಮಯದಲ್ಲಿ ಸ್ವಾಗತಿಸುತ್ತೇನೆ. ಮಂಗಳೂರು ತಾಲೂಕು ವ್ಯಾಪ್ತಿಯ ಅರೇಕಲ ಗ್ರಾಮ ಪಂಚಾಯತ್ ಇದರ ವತಿಯಿಂದ ಇವತ್ತು ನೂತನ ಬಸವತಂಗುದಾನ ನವೀಕರಣ ಉದ್ಘಾಟನೆ ಮತ್ತು ಪುಸ್ತಕ ಗೂಡು ಇದರ ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ನವೀಕೃತವಾದ ಬಸವತಂಗುದಾನ ಉದ್ಘಾಟನೆಯನ್ನು ನೆರವೇರಿಸಿದಂಥ ಅರೇಕಲ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಮಾಬಲ ಹೆಗ್ಡೆಯವರೇ, ಅದೇ ರೀತಿ ಇವತ್ತಿನ ಈ ಒಂದು ಪುಸ್ತಕ ಗೂಡಿನ ಉದ್ಘಾಟನೆ ನೆರವೇರಿಸಿದಂಥ ಪದ್ಮಶ್ರೀ ಪುರಸ್ಕೃತ ಅರೇಕಲ ಆಜಬ್ಬರ್ ಅವರೇ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಮುಸ್ತಫರ್ ಅವರೇ, ಅದೇ ರೀತಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಕಲ್ಯಾಣಿ ಅವರೇ, ಗ್ರಾಮ ಪಂಚಾಯತ್ನ ಸದಸ್ಯರೇ, ಮುಖ್ಯೋಪಾಧ್ಯಾಯರೇ, ಅರೇಕಲದ ಎಲ್ಲ ಗ್ರಾಮಸ್ಥರೇ, ಅರೇಕಲ ಗ್ರಾಮ ಅದೇ ರೀತಿ ಪಜೀರ್ ಗ್ರಾಮ ಮತ್ತು ಕೊನಾಜೆ ಗ್ರಾಮವನ್ನು ಸಂಪರ್ಕಿಸುವಂಥ ಒಂದು ಅಭಿವೃದ್ಧಿಯ ಪಥದಲ್ಲಿ ಮುನ್ನುಗ್ಗುತ್ತಿರುವಂಥ ಒಂದು ಪ್ರದೇಶವಾಗಿದೆ ಈ ಗ್ರಾಮ ಚವಡಿ. ಈ ಗ್ರಾಮ ಚವಡಿ ಪ್ರದೇಶದಲ್ಲಿ ವಿವಿಧ ಕಡೆಗಳಿಗೆ ಹೋಗುವಂಥ ಬಸ್ಸಿಗೆ ಕಾಯುವಂಥ ಸಾರ್ವಜನಿಕರು ಈ ಒಂದು ಬಸ್ಸು ತಂಗುದಾನಲ್ಲಿ ವಿರಮಿಸುವ ಗಂಟೆಗಟ್ಟಲೆ ಇಲ್ಲಿ ವಿರಮಿಸುವ ಸಂದರ್ಭದಲ್ಲಿ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರದ ಆದೇಶದಂತೆ ಒಂದು ಮೊಬೈಲ್ ಯುಗದಿಂದ ಹೊರಗೆ ಬಂದು ಪುಸ್ತಕದ ಜ್ಞಾನವನ್ನು ಅರಿವು ಮೂಡಿಸುವಂಥ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ನಾವು ಹೇಳಿದ ಹಾಗೆ ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡೆಯುವುದರ ಜೊತೆಗೆ ಇಲ್ಲಿ ಸ್ಥಳೀಯವಾಗಿ ಇರುವಂತಹ ಆಟೋ ಚಾಲಕರು ಇರ್ಬೋದು, ಅಂಗಡಿ ಕಟ್ಟಡದವರು ಇರ್ಬೋದು, ಯಾರು ಇಲ್ಲಿಯ ಸಂಬಂಧಪಟ್ಟಂಥ ಶುಚಿತ್ವವನ್ನು ಕಾಪಾಡುವುದು ಕೂಡ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇದೆಲ್ಲವನ್ನು ಈ ಗ್ರಾಮ ಪಂಚಾಯತ್ನ ಸೊತ್ತು ನಮ್ಮೆಲ್ಲರ ಸೊತ್ತು ಅಂತ ಹೇಳುತ್ತಾ ಇದರ
ಸಂಪೂರ್ಣ ಜವಾಬ್ದಾರಿಯನ್ನು ಇಲ್ಲಿಯ ಸ್ಥಳೀಯ ಜನಗಳು ತೆಗೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಈ ಸಭೆಯ ಅಧ್ಯಕ್ಷಸ್ಥಾನವನ್ನು ವಹಿಸಿಕೊಂಡ ನಮ್ಮ ಆತ್ಮೀಯರು, ನನ್ನ ಗೆಳೆಯರಾದ ಬದ್ರುದ್ದೀನ್ ರವರೇ ಹಾಗೂ ನನ್ನ ಆತ್ಮೀಯ ಗೆಳೆಯರು, ನನ್ನ ನಾಯಕರಾದ ಮೊಹಮ್ಮದ್ ಮುಸ್ತಫನವರೇ ಹಾಗೂ ಹರೇಕಳಕ್ಕೆ ಇಡೀ ದೇಶದಲ್ಲಿ ಹೆಸರನ್ನು ತಂದು ನಮ್ಮ ಹರೇಕಳದ ಗೌರವವನ್ನು ಹೆಚ್ಚಿಸಿದ ನಮ್ಮ ಆತ್ಮೀಯರಾದ ಆಜಬ್ಬನವರೇ, ನನ್ನ ಮಿತ್ರರಾದ ಹರೇಕಳ ಪಂಚಾಯತ್ನ ಸತ್ತರ್ರವರೇ, ಪಿ ಡಿ ಅವರಾದ ಕೇಶವರವರೇ ಹಾಗೂ ಉಪಾಧ್ಯಕ್ಷರಾದ ಕಲ್ಯಾಣರವರೇ, ಮಾಜಿ ಅಧ್ಯಕ್ಷರಾದ ಅನಿತಾ ಡಿಸೋರವರೇ ಹಾಗೂ ಎಲ್ಲ ನನ್ನ ಬಂಧು ಮಿತ್ರರೇ, ಇವತ್ತು ನಮ್ಮ ಅಧ್ಯಕ್ಷರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಜ್ಞಾನ ಭಂಡಾರ ಎಂಬ ಪುಸ್ತಕಗೂಡನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಮಾಡಿ ಈ ಬಸ್ಸು ಕಾಯುವವರು ತಮ್ಮ ಬಸ್ಸಿಗೆ ಕಾಯುವಾಗ ತುಂಬ ಟೈಮ್ ಇರುತ್ತೆ. ಆ ಟೈಮಲ್ಲಿ ಈ ಪುಸ್ತಕವನ್ನು ಓದಿ ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳುವಂಥ ಒಂದು ಅವಕಾಶವನ್ನು ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಪಿ ಡಿ ಒ ಮತ್ತು ಅಧ್ಯಕ್ಷರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಮತ್ತು ನನ್ನನ್ನು ಈ ಸಭೆಗೆ ಆಹ್ವಾನಿಸಿ ನಾನು ಮಾಜಿ ಅಧ್ಯಕ್ಷ ಈ ಹರೇಕಳ ನನ್ನನ್ನು ಗೌರವಿಸಲಿಕ್ಕೆ ನನ್ನ ಪಂಚಾಯತ್ನ ಅಧ್ಯಕ್ಷರು ಮತ್ತು ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನನ್ನೊಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಅರೇಕಲ ಗ್ರಾಮ ಪಂಚಾಯತಿ ಪ್ರಥಮ ಬಜೆ ಅರೇಕಲ ಗ್ರಾಮ ಪಂಚಾಯತ್ ಯುವಾರಿ ಈಗಿನ ಸನ್ಮಾನ್ಯ ಬದ್ರುದ್ದೀನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಸನ್ಮಾನ್ಯ ಬದ್ರುದ್ದೀನ್ ಸಾಹೇಬ್, ಜೊತೆಯಲ್ಲಿ ಈ ಭಾಗದಲ್ಲಿ ಉದ್ಘಾಟನೆ ಮಾಡಿದ ಸನ್ಮಾನ್ಯ ಮಾಜಿ ಅಧ್ಯಕ್ಷರು ನಮ್ಮ ಗೌರವಾನ್ವಿತ ದೆಡ್ಡೆಯಲ್ಲಿ ಮಹಾಬಲ ಹೆಗಡೆ ಅವರೇ, ಜೊತೆಯಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರೇ, ಜೊತೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಸದಸ್ಯರೇ, ನನ್ನನ್ನು ಕೂಡ ಗೌರವಾನ್ವಿತ ಮಹಾಬಲ ಹೆಗಡೆ ಹೇಳ್ತಾರೆ, ನನ್ನನ್ನು ಕೂಡ ಈ ಗ್ರಾಮದ ಪ್ರಥಮ ಪೂಜೆ ನನ್ನನ್ನು ಕೂಡ ಈ ಬಡವನ ಅರೇಕಲ ಕರೆದಿದ್ದರು. ನಾನು ಕೂಡ ಅವರಿಗೆ ಕಿತಂತೆಚೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನೊಂದು ಒಂದು ತಿಂಗಳು ಮುಂದೆ ನಾನೊಂದು ಬೋಳಿಯಾರ ಎಲ್ಲಿ ಬೆಲ್ಲಾರಿಲ್ಲ ಇಲ್ಲಿಯೇ ಪಕ್ಕದಲ್ಲಿ ನಮ್ಮೊಂದು ಗ್ರಾಮ ಪಂಚಾಯತಿಯಲ್ಲಿ ಆಗ ಒಂದು ಪ್ರೋಗ್ರಾಮ್ ನೋಡಿದೆ. ಅದಕ್ಕೆ ನನಗೆ ನಮ್ಮ ಗೃಹ ಮಂತ್ರಿ ಬಂದಿರು ಆ ಪ್ರೋಗ್ರಾಮ್ಗೆ ಇಲ್ಲಿ ಬೆಲ್ಲಾರಿಯಲ್ಲಿ ಪ್ರೋಗ್ರಾಮಲ್ಲಿ ಅದನ್ನು ಅವರು ಗ್ರಾಮ ಪಂಚಾಯತಿ ಪ್ರಥಮ ಪೂಜೆ ಇಂಥದ್ದೇ ಒಂದು ನನ್ನ ಕೈಯಲ್ಲಿ ಇಲ್ಲಿ ನೋಡಿದ್ದಾರೆ. ಆಗ ನನ್ನ ಹತ್ರ ಇವತ್ತರ ಹೇಳಿಕೆ ನನಗೆ ನೆನಪಿಲ್ಲ. ನಮ್ಮ ಗ್ರಾಮದಲ್ಲಿ ಏಕೆ ಮಾಡಬಹುದು ಅಂತೂ ನಾನು ಕೂಡ ಕನಸು ನಮಗೆ ನನ್ನ ಸ್ವಲ್ಪ ಜ್ಞಾನದ ಅಭಯದಿಂದ ನಾನು ಇವತ್ತು ನೆನಪಾಯಿತು. ಏಕೆಂದರೆ ಇದು ಕೂಡ ಒಂದು ತಿಂಗಳು ಮುಂದೆ ನನ್ನ ಕೈಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಲ್ಲಿ ಬೆಲ್ಲಾರೆ ಗ್ರಾಮ ಮಂತ್ರಿ ಅಧ್ಯಕ್ಷರು ಕೂಡ ಬಂದಿದ್ರು, ಗೃಹ ಮಂತ್ರಿ ಸಚಿವರು ಕೂಡ ಬಂದಿದ್ದರು ಬೆಲ್ಲಾರಿ ಇಲ್ಲಿ ಸಚಿವರು ಕೂಡ ನನಗೆ ಅವರ ಒಂದು ವೇದಿಕೆಯಲ್ಲಿ ನನಗೆ ಸಾಲು ಕೂಡ ಕೊಟ್ಟಿದ್ರು. ಯಾಕೆಂದರೆ ಗೃಹ ಮಂತ್ರಿ ಮುಖಾಂತರ ಆ ದಿವಸ ಗ್ರಾಮ ಪಂಚಾಯತಿ ಪ್ರಥಮ ಪೂಜೆ ನನ್ನ ಕೈಯಲ್ಲಿ ಅವರೊಂದು ಪುಸ್ತಕ ಬಿಡುಗಡೆ ಅಲ್ಲಿ ಟೇಬಲ್ ಮಾಡಿ ಈ ಸರ್ಕಾರದ ಕಾರ್ಯಕ್ರಮವಾದಂಥ ಪುಸ್ತಕಗೂಡು ಈ ಕಾರ್ಯಕ್ರಮವನ್ನು ಹರೇಕಳ ಗ್ರಾಮ ಪಂಚಾಯತ್ ವತಿಯಿಂದ ಈ ದಿನ ಗ್ರಾಮ ಚಾವಡಿಯ 3 ಗ್ರಾಮಗಳು ಸೇರುವಂಥ ಹರೇಕಳ, ಕೊನಾಜೆ, ಪಜೀರು ಈ ಒಂದು ಪ್ರದೇಶದಲ್ಲಿ ಉದ್ಘಾಟಿಸಿದಂಥ ದೇಶದ 4ನೇ ನಾಗರಿಕ ಪ್ರಶಸ್ತಿಯನ್ನು ವಿಜೇತರಾದಂಥ ಹರೇಕಳ ಹಾಜಬ್ರವರೇ, ಅದೇ ರೀತಿ ಈ ನವೀಕೃತ ಬಸ್ ಸ್ಟ್ಯಾಂಡನ್ನು ಉದ್ಘಾಟಿಸಿದಂಥ ನನ್ನ ಆತ್ಮೀಯ ಮಿತ್ರರು ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಮಹಾಬಲ ಹೆಗಡೆ ಅವರೇ, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಇಲ್ಲಿ ಕಾರ್ಯಕ್ರಮ ಆಗುವ ಹಾಗೆ ನೋಡಿಕೊಂಡಂಥ ಪಂಚಾಯತ್ನ ಅಧ್ಯಕ್ಷರಾದಂಥ ಬದ್ರುದ್ದೀನ್ ರವರೇ, ಉಪಾಧ್ಯಕ್ಷರಾದಂಥ ಕಲ್ಯಾಣಿಯವರೇ, ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಅನಿತಾ ಡಿಸೋಜರವರೇ, ಬಶೀರ್ ರವರೇ, ಪೂವಕ್ಕನವರೇ, ಸತ್ತಾರವರೇ, ಪಿ ಡಿ ಒ ಆದಂಥ ಮಿತ್ರರಾದಂಥ ಕೇಶವರವರೇ, ನ್ಯೂ ಪಡ್ಪು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಲಕ್ಷ್ಮಣರವರೇ, ನ್ಯೂ ಪಡ್ಪು ಜುಮ್ಮಾ ಮಸ್ಜಿದ್ನ ಅಧ್ಯಕ್ಷರಾದಂಥ ಖಾಲಿದ್ರವರೇ, ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳೇ, ಈಗಾಗಲೇ ಈ ಪುಸ್ತಕಗೂಡನ್ನು ವಿತರಿಸಿದಂಥ ಹರೇಕಳ ಹಾಜಬ್ರವರು ಮಾತಾಡಿದರು. ಅದೇ ರೀತಿ ಮಹಾಬಲ ಹೆಗಡೆ ಅವರು ಮಾತಾಡಿದರು. ಪಂಚಾಯತ್ನ ಅಧ್ಯಕ್ಷರಾದಂಥ ಬದ್ರುದ್ದೀನ್ ರವರು ಈ ಬಗ್ಗೆ ತಮಗೆ ವಿವರಿಸಿದರು. ಈ ಪುಸ್ತಕಗೂಡಂದರೆ ಇದೊಂದು ಸರ್ಕಾರದ ಕಾರ್ಯಕ್ರಮ. ಈ ಹರೇಕಳದ ಈ ಗ್ರಾಮ ಚಾವಡಿಯಲ್ಲಿ ಈ ಬಸ್ ಸ್ಟ್ಯಾಂಡ್ನಲ್ಲಿ
ಈ ಪುಸ್ತಕ ಗೂಡು ಮೂಲಕ ಈ ಪುಸ್ತಕಗಳನ್ನು, ಕಾದಂಬರಿ ಪುಸ್ತಕ, ಬೇರೆ ಬೇರೆ ಪುಸ್ತಕಗಳನ್ನು ಇಟ್ಟಾಗ ಇಲ್ಲಿ ಈ ಭಾಗದಲ್ಲಿ ಒಂದು 20ಕ್ಕಿಂತಲೂ ಹೆಚ್ಚಿನ ಬಸ್ಸುಗಳು ಸಂಚರಿಸ್ತದೆ. ಮತ್ತು ಈ ಬಸ್ ಸ್ಟ್ಯಾಂಡ್ನಲ್ಲಿ ಹಲವಾರು ಜನರು ಕೂತ್ಕೊಳ್ಳುವಂಥ ಒಂದು ಸ್ಥಳ. ತಮಗೆ ಸಮಯವಿದ್ದಾಗ ಬಸ್ಸನ್ನು ಕಾಯುವ ಹೊತ್ತಿನಲ್ಲಿ ಈ ಪುಸ್ತಕಗಳನ್ನು ಓದಿಕೊಂಡು ಈ ಸರ್ಕಾರದ ಈ ಕಾರ್ಯಕ್ರಮವನ್ನು ಮತ್ತು ಪಂಚಾಯತ್ನ ಈ ಕಾರ್ಯಕ್ರಮವನ್ನು ಸದುಪಯೋಗಗೊಳಿಸಿಕೊಂಡು ಈ ಒಂದು ಸದುಪಯೋಗಗೊಳಿಸಿದಾಗ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಅದೇ ರೀತಿ ಅರೇಕಳ ಗ್ರಾಮ ಈಗಾಗಲೇ ಭಾಳಷ್ಟು ಅಭಿವೃದ್ಧಿಗಳನ್ನು ಹೊಂದುತ್ತಿರುವಂಥ ಗ್ರಾಮ. ಒಂದು ಭಾಗದಲ್ಲಿ ಅರೇಕಳ ಅಡ್ಯಾರ್ಗೆ ಡ್ಯಾಮ್ನ ಜೊತೆಗೆ ಒಂದು ಸೇತುವೆ ಕೂಡ ಆಗ್ತಾ ಇದೆ. ಮತ್ತು ಅರೇಕಳ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡ ಕೂಡ ಈಗಾಗಲೇ ಆರಂಭವಾಗಿ 5-6 ತಿಂಗಳು ಕಳೆಯಿತು. ಒಂದು ಅಂತಸ್ತು ಪೂರ್ತಿಯಾಯಿತು, ಇನ್ನೊಂದು ಅಂತಸ್ತು ಆಗ್ತಾ ಇದೆ. ಇದರಿಂದ ಕೂಡ ಈ ಅರೇಕಳ ಗ್ರಾಮದ ಜನರಿಗೆ ಭಾಳಷ್ಟು ಉಪಯುಕ್ತ ಆಗ್ತಾ ಇದೆ. ಅದೇ ರೀತಿ ಅರೇಕಳ ಗ್ರಾಮದಲ್ಲಿ ಒಂದು ಆಸ್ಪತ್ರೆ ಕೂಡ ಇನ್ನು ಈಗಾಗಲೇ ಒಂದು ಸ್ಥಳವನ್ನು ಕೂಡ ಗುರುತಿಸಿದೆ, ಆಸ್ಪತ್ರೆ ಕೂಡ ಆಗಲಿಕ್ಕಿದೆ. ಅದಲ್ಲದೆ ಒಂದು ಆಟದ ಮೈದಾನವನ್ನು ಮಾಡುವಂಥ ಒಂದು ಕೆಲಸ ಕಾರ್ಯ ಕೂಡ ಮುಂದಿನ ದಿನಗಳಲ್ಲಿ ಆಗಲಿಕ್ಕಿದೆ. ಈ ಗ್ರಾಮ ಪಂಚಾಯತ್ನಲ್ಲಿ ಮಾಜಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಮಹಾಬಲ ಹೆಗ್ಡೆ ಅವರು ಇರ್ಬೋದು, ಅನಿತಾ ಡಿಸೋಜರ್ ಅವರು ಇರ್ಬೋದು, ಯಾರೇ ಇರ್ಬೋದು, ಈ ಗ್ರಾಮದ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ಹಾಜಬ್ರವರು ಹೇಳಿದ ಹಾಗೆ 2007ರಲ್ಲಿ ಅರೇಕಳಕ್ಕೆ ನ್ಯೂ ಬಡಪಿಗೆ ಸರ್ಕಾರಿ ಹೈಸ್ಕೂಲ್ ಒಂದು ಘೋಷಣೆ ಆಯಿತು. ಆ ಸಂದರ್ಭದಲ್ಲಿ ಮಹಾಬಲ ಹೆಗ್ಡೆ ಅವರು ಅಧ್ಯಕ್ಷರಾಗಿದ್ದರು. ಮತ್ತು ನಮ್ಮ ಹಾಜಬ್ರವರ ಬೇಡಿಕೆ ಕೂಡ ಇತ್ತು. ಅದನ್ನು ಆ ಸಂದರ್ಭದಲ್ಲಿ ಶಾಸಕರಾಗಿದ್ದಂಥ ಸನ್ಮಾನ್ಯ UT ಖಾದರ್ ಅವರು ಸರ್ಕಾರ ಮುಖಾಂತರ ನೆರವೇರಿಸಿದರು. ಇನ್ನು ಅರೇಕಳ ಹಾಜಬ್ರವರ ಕನಸು ಯಾವುದಂತ ಹೇಳಿದರೆ ಇಲ್ಲಿ ಒಂದು PU ಕಾಲೇಜ್ ಆಗಬೇಕಂತೇಳಿ. ಅವರು ಎಲ್ಲರನ್ನು ಕೂಡ ಇಲ್ಲಿಯ ಸಚಿವರಿರ್ಬೋದು, ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಎಲ್ಲರನ್ನು ಕೂಡ ಭೇಟಿಯಾಗದಾಗ ಕೂಡ ಅವರ ಬೇಡಿಕೆ ಇಲ್ಲಿ ಕಾಲೇಜ್ ಆಗಬೇಕಂತೇಳಿ. ಅರೇಕಳ ಹಾಜಬ್ರವರು ಇಲ್ಲಿ ಈ ಭಾಗದ ಜನರ ಒಂದು ಸಹಕಾರವನ್ನು ಕೂಡ ಕೇಳಿದ್ದಾರೆ. ನಾವು ಯಾವತ್ತೂ ಕೂಡ ಹೇಳಿದ್ದೇವೆ, ಇಲ್ಲಿ ಹೈಸ್ಕೂಲ್ ಆದಾಗ PU ಕಾಲೇಜು, ನಂತರ ಇಲ್ಲಿ ಕಾಲೇಜ್ ಆಗಲಿ, ನಮ್ಮ ಮಹಾಬಲ ಹೆಗ್ಡೆ ಇರ್ಬೋದು, ಬದ್ರುದ್ದೀನ್ ಇರ್ಬೋದು, ನಾನಿರ್ಬೋದು, ಅಥವಾ ಇಲ್ಲಿಯ ಪಂಚಾಯತ್ನ ಎಲ್ಲ ಸದಸ್ಯರು ಇರ್ಬೋದು, ಯಾವಾಗಲೂ ಕೂಡ ಇಲ್ಲಿ ಪಕ್ಷಾತೀತವಾಗಿ ನಿಮ್ಮ ಹಿಂದೆ ನಾವು ಯಾವತ್ತೂ ಕೂಡ ಇದ್ದೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಅದೇ ರೀತಿ ನಾನು ಹೇಳೋದು, ಈ ಗ್ರಾಮ ಒಂದು ಅಭಿವೃದ್ಧಿ ಆಗಬೇಕಂತ ಹೇಳಿದರೆ ಅದರಲ್ಲಿ ಜನಪ್ರತಿನಿಧಿಗಳ ಸಹಕಾರಕ್ಕಿಂತ ಜನರ ಸಹಕಾರ ಮುಖ್ಯ. ಜನರು ಯಾವಾಗ ಸಹಕಾರ ಕೊಡ್ತದೆ ಆವಾಗ ಆ ವಾರ್ಡು, ಆ ಗ್ರಾಮ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮಗೆ ಈ ಸಂದರ್ಭದಲ್ಲಿ ಅರೇಕಳ ಗ್ರಾಮದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅರೇಕಳ ಗ್ರಾಮದ ಜನತೆ ಯಾವತ್ತೂ ಕೂಡ ಇಲ್ಲಿ ಪಂಚಾಯತ್ನ ಜೊತೆ ಮತ್ತು ಜನಪ್ರತಿನಿಧಿಗಳ ಜೊತೆ, ಅಧಿಕಾರಿಗಳ ಜೊತೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಈ ಗ್ರಾಮ ಇನ್ನೂ ಕೂಡ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದೇ ರೀತಿ ಈಗಿನ ನಮ್ಮ PD ಇರ್ಬೋದು, ಹಿಂದಿನ PD ಇರ್ಬೋದು, ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಕೇಶವರವರು ಕೂಡ ಈ ಭಾಗದವರೇ, ನಮ್ಮ ಪಕ್ಕದ ಗ್ರಾಮದವರು, ಪಾವೂರಿನವರು. ಅವರಿಗೆ ಅರೇಕಳ ಗ್ರಾಮದ ಬಗ್ಗೆ ಕೂಡ ಚೆನ್ನಾಗಿ ಗೊತ್ತಿದೆ. ಅವರು ಕೂಡ ಗ್ರಾಮದ ಅಭಿವೃದ್ಧಿಯಲ್ಲಿ ತನ್ನದೇ ರೀತಿಯಲ್ಲಿ ಸಹಕಾರವನ್ನು ನೀಡ್ತಾರೆ. ನಾನು ಈ ಸಂದರ್ಭದಲ್ಲಿ ಹೇಳುವುದು ಇಷ್ಟೇ, ಯಾವುದೇ ಕಾರ್ಯಕ್ರಮ ಸರ್ಕಾರ ಇರ್ಬೋದು, ಪಂಚಾಯತ್ ಇರ್ಬೋದು, ಜನಪ್ರತಿನಿಧಿ ಇರ್ಬೋದು, ಅಧಿಕಾರಿಗಳಿರ್ಬೋದು, ಕಾರ್ಯಗತಗೊಳಿಸಿದಾಗ ಅದನ್ನು ಜನರು ಉಪಯೋಗಿಸಿಕೊಂಡು ಜನರು ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಮತ್ತು ಜನರು ಕೂಡ ಅದಕ್ಕೆ ಸಹಕಾರವನ್ನು ನೀಡಿದಾಗ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಅದೇ ರೀತಿ ಈ ಪುಸ್ತಕ ಗೂಡು ಈ ಭಾಗದಲ್ಲಿ, ಈ ಬಸ್ ಸ್ಟ್ಯಾಂಡ್ನಲ್ಲಿ ತಾವು ಯಾವಾಗ ಇಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ಳಿಕ್ಕೆ ಬರ್ತೀರಿ ಆವಾಗ ಇದನ್ನು ಓದಿಕೊಂಡು ಸದುಪಯೋಗ ಪಡಿಸಿಕೊಳ್ಬೇಕಂತೇಳಿ ಅರೇಕಳ ಗ್ರಾಮ ಪಂಚಾಯತ್ನ ಪರವಾಗಿ ನಾನು ಕೇಳಿಕೊಂಡು, ಅದರ ಜೊತೆಗೆ ಸದುಪಯೋಗ ಪಡಿಸುವುದರ ಜೊತೆಗೆ ಪುಸ್ತಕಕ್ಕೆ ಕೂಡ ಯಾವುದೇ ಹಾನಿ ಆಗದ ಹಾಗೆ ಒಳ್ಳೆಯ ರೀತಿಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಉಪಯೋಗಿಸಿಕೊಂಡು ಅದನ್ನು ಪುನಃ ಅದೇ ಜಾಗದಲ್ಲಿ ಇಡುವ ಹಾಗೆ ತಾವು ಕೂಡ ನೋಡಿಕೊಂಡಾಗ ಅದು ಸದುಪಯೋಗ ಆಗ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಅವಕಾಶಕ್ಕಾಗಿ ಒಂದಿಷ್ಟು ನನಗೆ ನನ್ನ ಮಾತಿಗೆ ವಿರಾಮ ಆಗ್ತೇನೆ. ಜೈ ಹಿಂದ್. ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ನಮ್ಮ ಮಹಾಬಲ ಹೆಗ್ಡೆ ಅವರು, ಮತ್ತು ಪಂಚಾಯತ್ ಅಧ್ಯಕ್ಷ ಬದ್ರುದ್ದೀನ್ ಸರ್ ಅವರೇ, ಹಾಜಬ್ ಸರ್ ಅವರೇ, ಮುಸ್ತಫ್ ಸರ್ ಅವರೇ, ಮತ್ತು ಬಶೀರ್ ಸರ್ ಅವರೇ, ಮತ್ತು ಕಲ್ಯಾಣಿ ಮೇಡಮ್ ಅವರೇ, ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೇ, ಮತ್ತು ಕಾಳಿ ಸರ್ ಅವರೇ, ನನಗೆ ಒಂದು ಖುಷಿಯಾಗುವ ಸಂಗತಿ ಏನಂದರೆ, ಈ ಲೈಬ್ರರಿ ಅಂದರೆ ಕೇವಲ ಮನೆಯಲ್ಲಿ ಶಾಲೆಯಲ್ಲಿ ಓದಿದರೆ ಮಾತ್ರ ಸಾಕಾಗುವುದಿಲ್ಲ. ನಮ್ಮದೀಗ ನೋಡಿ ಆ ಪುಸ್ತಕದ ಗೂಡು,
ಪುಸ್ತಕದ ಗೂಡು ಅಂದರೆ ಜ್ಞಾನ ಭಂಡಾರದ ಒಂದು ಗೂಡು. ಪ್ರತಿಯೊಬ್ಬ ವ್ಯಕ್ತಿಗೂ ಆ ಜ್ಞಾನವನ್ನು ಅರಿವು ಇರಲೇಬೇಕು. ಸಮಯದ ಹರಟೆ ಅಥವಾ ನಾವು ಮೊಬೈಲಲ್ಲಿ ಆಟ ಆಡಿಕೊಂಡು ಸಮಯವನ್ನು ಹಾಳು ಮಾಡೋಕ್ಕಿಂತ ಇಂಥ ಸಂದರ್ಭ ನಮ್ಮ ಗ್ರಾಮ ಪಂಚಾಯತಲ್ಲಿ ಮಾಡೋದಂದರೆ, ವಿಶೇಷವಾಗಿ ಮಾಡೋದಂದರೆ ಇದರೆಲ್ಲರ ಶ್ರೇಯಸ್ಸು ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು, ಊರ ನಾಗರಿಕರು ಎಲ್ಲರಿಗೂ ಸಲ್ಲತಕ್ಕದ್ದು. ಯಾಕಂದರೆ ಇದು ಪ್ರತಿಯೊಬ್ಬರ ಮನೆಯಲ್ಲಿ ಇಂಥ ಅರಿವು ಮೂಡಿಸ್ಬೇಕು ನಾವು. ಆದರೆ ಮಾತ್ರ ಸರಿಯಾಗ್ತದೆ. ಮತ್ತು ಜ್ಞಾನದ ಭಂಡಾರ ಎನ್ನುವುದು ಅದು ಹರಿಯುತ್ತಿರುವ ನೀರಿನಾಗೆ, ಅದೊಂದು ತಟಸ್ಥ ಅಲ್ಲ. ಪ್ರತಿಯೊಬ್ಬರೂ ತಮ್ಮ ಅನುಭವವನ್ನು ಹಂಚಿಕೊಳ್ಬೇಕು. ನನಗೆ ಭಾರಿ ಖುಷಿಯಾಯಿತು. ವೀರಗೀತೆ ಮಾಲಿಕೆ ಮತ್ತು ವೀರಗೀತೆ ಮಾಲಿಕೆಯ ಬಗ್ಗೆ, ಅಮ್ಮನ ಬಗ್ಗೆ ಮತ್ತು ದೇಶಾಭಿಮಾನ ಬಗ್ಗೆ ಒಂದು ಕೊಟ್ಟಾಗ ನನಗೂ ಸಹ ಇದರಲ್ಲಿ ಸೇರಿ ಹಾಡಬೇಕು ಅನ್ನೋ ಒಂದು ಆಸೆ ಉಂಟಾಯಿತು. ಅದೆಲ್ಲ ನಿಮ್ಮಲ್ಲಿ ಸಹಕಾರ. ಯಾಕಂದರೆ ನೀವು ನನ್ನ ಮೇಲೆ ಒಂದು ಪ್ರೀತಿ ಇಟ್ಟಿದ್ದೀರಿ. ಯಾಕೆಂದರೆ ನಮ್ಮ ಶಾಲೆ ಹಾಜಬರ ಶಾಲೆ ನ್ಯೂ ಪಡ್ಪು ಅರೆಕಳ ಎನ್ನುವುದು ನನಗೆ ಇಲ್ಲಿ ಸೇವೆ ಸಲ್ಲಿಸಬೇಕಂದು ಭಾಗ್ಯ ಸಿಕ್ಕಿದ್ದು ಒಂದು ಪುಣ್ಯದ ಕೆಲಸ. ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಬೇಕಾದ್ರೆ ಮತ್ತು ನಿಮ್ಮೊಟ್ಟಿಗೆ ಸೇರಿ ನನಗೆ ಸೇವೆ ಸಲ್ಲಿಸುವ ಭಾಗ್ಯ ಅಂದರೆ ಅದು ನನ್ನ ಪೂರ್ವಜನ್ಮದ ಪುಣ್ಯ ಇರಬೇಕು. ಯಾಕಂದರೆ ಇಲ್ಲ ಅರೆಕಳ ಎನ್ನುವುದು ಒಂದು ಗ್ರಾಮದಲ್ಲಿ ಪಡೆದ ಒಂದು ಪುಣ್ಯ ಭೂಮಿ ಇದು. ಯಾಕಂದರೆ ನಮ್ಮ ಗ್ರಾಮ ಉತ್ತುಂಗ ಶಿಖರಕ್ಕೆ, ದೇಶದ ಮೂಲೆ ಮೂಲೆಗೆ, ವಿಶ್ವದ ಕಡೆಗೂ ಸಹ ಹೋಗಿ ನಮ್ಮ ಹೆಸರು ಉಳಿದಿದೆ. ಇದರಿಂದಲ ಕೋವಿಡ್ ಪಡೆಯಲ್ಲಿ ಎಷ್ಟು ಸಾಹಸ ಮಾಡಿ ಯಾರೂ ಮಾಡಲಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ಬಗ್ಗೆ ತುಂಬ ಹೆಸರು ಎಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಥವಾ ಬೇರೆ ದೇಶ ಮೂಲ ಸಹ ಹೇಳ್ತಾರೆ. ಭಾರಿ ನಿಭಾಯಿಸುವಲ್ಲಿ ಆ ಕಾರ್ಯವನ್ನು ಮಾಡ್ತಾ ಇದ್ದೀರಾ. ಅದು ನನಗೆ ಅಂದರೆ ಖುಷಿ. ಅಂದರೆ ನಮ್ಮಲ್ಲಿ ಈಗ ಬದ್ರೂನ್ ಸರ್ ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್. ಮತ್ತೆ ಒಂದು ನನ್ನಲ್ಲಿ ಅವರಲ್ಲಿ ಒಂದು ವಿನಂತಿ ಏನಂದರೆ, ನನಗೊಂದು ಆಸೆ ಉಂಟು. ಏನಂದರೆ ಆಗಸ್ಟ್ 15ರೊಳಗೆ ನಮ್ಮ ಪಂಚಾಯತನ್ನು ಉದ್ಘಾಟನೆ. ಯಾಕಂದರೆ ನಾನೊಂದು ತುಂಬಿದ ಸಭೆಯಲ್ಲಿ ಒಂದು ಮಾತು ಕೊಟ್ಟಿದ್ದೇನೆ. ಅದು ಎಲ್ಲರ ಎದುರಿಗೆ ಭದ್ರೂ ಸರ್ ನಿಮ್ಮ ನೇತೃತ್ವದಲ್ಲಿಯೇ ನನಗೆ ಒಂದು ಬಾವುಟವನ್ನು ಧ್ವಜಾರೋಹಣ ಮಾಡಬೇಕಂತ. ಹಾಗೆ ಈ ವರ್ಷ ಮಾಬಲೆ ಹೆಗ್ಡೆಯವರ ನೇತೃತ್ವನೂ ಉಂಟು. ಯಾಕಂದರೆ ಈಗ ಜೂನಿಯರ್ ಕಾಲೇಜ್ ಅಂತ ಸಿಗ್ತದಂತ ನಮಗೊಂದು ಆಶಾವಾದ ಬರ್ತಾ ಇದೆ. ಆಗ ನಮ್ಮ ಇದೆಲ್ಲ ಕಾರಣ ಏನಂದರೆ ಇಲ್ಲಿ ಊರ ನಾಗರಿಕರ ಒಂದು ಸಹಕಾರ. ಇದೇ ವೇಳೆಯಲ್ಲಿ ನಮ್ಮ ಯುಟಿ ಖಾದರನ್ನು ನಾನು ನೆನೆಸ್ಕೊಳ್ತೇನೆ. ಯಾಕಂದರೆ ಅವ್ರು ಯುಟಿ ಫರೀದ್ರು ಸಹ ನಮ್ಮನ್ನು ತುಂಬ ಗೌರವಿಸಿದ್ದಾರೆ. ಅವರ ಕುಟುಂಬ ನಮ್ಮ ಗ್ರಾಮಕ್ಕೆ ನೀಡಿದ ತ್ಯಾಗ, ಮನೋಭಾವನೆ ಎಲ್ಲ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಈಗ ಸಹ ಇನ್ನು ಸದ್ಯದಲ್ಲಿ ನಮ್ಮ ಶಾಲೆ ಉನ್ನತೀಕರಣಗೊಂಡು PUC ನಡೆಸ್ತಾ ಇದ್ದರೆ ನಮ್ಮೆಲ್ಲರ ಸಹಕಾರದಿಂದ ನಾವು ಅದನ್ನು ನಡೆಸೋಣ. ಮತ್ತು ಒಂದು ಸಣ್ಣ ಚಳುವಳಿನೂ ಸಹ ಮಾಡಬೇಕಂತ ನಿಮ್ಮಲ್ಲಿ ಕೋರ್ತೇನೆ. ಯಾಕಂದರೆ ಮಾರ್ಚಲ್ಲಿ ನಮ್ಮ ಊರ ಗ್ರಾಮದವರೆಲ್ಲ ಸೇರಿಕೊಂಡು ಪ್ರತಿಯೊಂದು ನಮ್ಮ ನಡೆಗೆ ಮನೆಯ ಕಡೆಗೆ ಎಲ್ಲ ವಿದ್ಯಾರ್ಥಿಗಳ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವಾಗೆ ಮಾಡಿದರೆ ಸಾಧಾರಣ 200-300 ಮಕ್ಕಳು ಬಂದರೆ ನಮಗೆ PUCಗೆ ಏನೂ ಕೊರತೆ ಬರೋದಿಲ್ಲ. ಆ PUCಯನ್ನು ನಡೆಸಬೇಕು. ಟೆಕ್ನಿಕಲ್ ಕಾಲೇಜು ಮತ್ತು ಮುಂದೆ ಆಯುರ್ವೇದಿಕ ಎಲ್ಲ ಕಾಲೇಜು ಅರೆಕಳದಲ್ಲಿ ಆಗ್ತದೆ ಅಂತ ನಾನು ಈ ವೇಳೆಯಲ್ಲಿ ಹೇಳ್ತೇನೆ. ನನ್ನ ಈ ಚಿಕ್ಕ ಭಾರತಿ ಓ ಭಾರತಿ ನೀನು ನಮ್ಮ ಮಹಾತಾಯಿ, ನಿನಗೆ ನಾವು ನಮಿಸುವೆವು, ಶಿರವ ಬಾಗಿ ನಮಿಸುವೆವು, ವಿನಯದಿಂದ ನಮಿಸುವೆ ಭಾರತಿ ಓ ಭಾರತಿ. ಜನ್ಮವಿತ್ತ ತಾಯಿ, ಅನ್ನ ಬೀವ ತಾಯಿ, ನಿನಗೆ ನಮ್ಮ ನಮನವು, ನಿನಗೆ ನಮ್ಮ ನಮನವು, ಪ್ರೀತಿಯಿಂದ ನಮನವು, ನಿನ್ನ ಪದುಕಕ್ಕೆ ನಮನವು, ಶಿರವ ಬಾಗಿ ನಮಿಸುವೆ, ಓ ಶಿರವವಾಗಿ ನಮಿಸುವೆ ಓ ಭಾರತಿ ಓ ಭಾರತಿ. ಈ ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಒಳ್ಳೆಯದು. ಸಾರ್ವಜನಿಕರೆಲ್ಲ ಪುಸ್ತಕಗಳು ಮತ್ತು ಈ ಪುಸ್ತಕವನ್ನು ಇಲ್ಲಿ ಓದಿ ಅದನ್ನು ಇಲ್ಲಿ ಇಡಬೇಕಾಗ್ತದೆ. ಮತ್ತು ಹೊರಗೆ ಮನೆಗೆ ಕೊಂಡೋದ್ರೆ ಕೂಡ ವಾಪಸ್ ಇಲ್ಲಿ ತಂದು ಇರುವಂಥ ಒಂದು ಕಾರ್ಯಕ್ರಮ ಕೂಡ ಆಗಬೇಕಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಶ್ರೀ ಅರೆಕಲ ಹಾಜಬ್ಬರ ಅವರಿಗೆ ನಾನು ಅರೆಕಲ ಗ್ರಾಮ ಪಂಚಾಯತ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಈ ಪುಸ್ತಕಗಳಿಗೆ ಆಗಮಿಸಿದಂಥ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬದ್ರುದ್ದನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಮಾಜಿ ಅಧ್ಯಕ್ಷರಾದ ಮಾಬಲೆ ಹೆಗ್ಡೆ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಉಪಾಧ್ಯಕ್ಷರಾದ ಕಲ್ಯಾಣಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಮೊಹಮ್ಮದ್ ಮುಸ್ತಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಸೀರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಕುವಕ್ಕು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅನಿತಾ ಡಿಸೋಜ ಮಾಜಿ ಅಧ್ಯಕ್ಷರು ಕೂಡ ಅವರಿಗೆ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಪತ್ರಿಕೆಯವರಿಗೆ ಮತ್ತು ಮಾಧ್ಯಮದವರಿಗೆ ಮತ್ತು ಎಲ್ಲ ಗ್ರಾಮಸ್ಥರಿಗೆ, ನಮ್ಮ ಮುಖ್ಯೋಪಾಧ್ಯಾಯರು ಲಕ್ಷ್ಮಣ ಸರ್ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಹಾಜರಿದ್ದವರು ಎಲ್ಲ ಗ್ರಾಮಸ್ಥರಿಗೆ, ಸಿಬ್ಬಂದಿಯವರಿಗೆ ಎಲ್ಲರಿಗೂ ಕೂಡ ವಂದನೆ ಸಲ್ಲಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ.